ನಮಸ್ಕಾರ ಕೇಳುಗರೆ. ಮಾನ್ಯ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇಂದಿನ ಸರಣಿ ಸಂಚಿಕೆ 130. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು, ಕಗ್ಗ ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿ ಅವರ ಕಗ್ಗವನ್ನು ಕೇಳಿ ಬರೋಣ. ಧಾರಿಣಿಯ ವಾಸಿಗಳಿಗೆ ಇಹುದು ಒಂದು ಹಿತವಾರ್ತೆ, ಆರುವುದು ಆರ್ಥರ ಅತಿ ಆರ್ತರ ಅಪದವ. ರೌರವಿಗೆ ಹಿತ ಮಹಾರೌರವಿಯ ಗೋಳುದನಿ, ನಾರಕದೊಳು ಅದು ಉಪಾಯ ಮಂಕುತಿಮ್ಮ. ಧಾರಿಣಿಯ ವಾಸಿಗಳಿಹುದೊಂದು ಹಿತವಾರ್ತೆ, ಆರೈಯುದಾರ್ತರ್ ಅತ್ಯಾರ್ತರಾಪದವ. ರೌರವಿಗೆ ಹಿತ ಮಹಾರೌರವಿಯ ಗೋಳುದನಿ, ನಾರಕದೊಳುದುಪಾಯ ಮಂಕುತಿಮ್ಮ. ರೌರವಿಗೆ ಹಿತ ಮಹಾರೌರವಿಯ ಗೋಳುದನಿ, ನಾರಕದೊಳುದುಪಾಯ ಮಂಕುತಿಮ್ಮ. ಬಂಧುಗಳೇ, ಈ ಭೂಮಿಯ ಮೇಲೆ ವಾಸವಾಗಿರುವ ನಮಗೆಲ್ಲರಿಗೂ ಒಂದು ಹಿತವಾದ ಸುದ್ದಿ ಇದೆ. ಹೆಚ್ಚಾಗಿ ಕಷ್ಟಗಳನ್ನು ಅನುಭವಿಸುವವರ ಕಷ್ಟಗಳನ್ನು ಅವರಿಗಿಂತ ಕಡಿಮೆ ಕಷ್ಟಗಳನ್ನು ಅನುಭವಿಸುವವರು ತಿಳಿದುಕೊಂಡರೆ, ನಮಗಿಂತ ಹೆಚ್ಚು ಕಷ್ಟ ಅನುಭವಿಸುವವರಿಗಿಂತ ನಾವು ಉತ್ತಮವಾಗಿ ಬದುಕುತ್ತಿದ್ದೇವೆ ಎನ್ನುವುದನ್ನು ನಾವು ಸೂಕ್ಷ್ಮವಾಗಿ ಇಲ್ಲಿ ತಿಳಿದುಕೊಳ್ಳಬೇಕು. ದೊಡ್ಡ ದೊಡ್ಡ ಕಷ್ಟಗಳನ್ನು, ಸಮಸ್ಯೆಗಳನ್ನು ಅನುಭವಿಸುವವರ ಮುಂದೆ ನನ್ನದು ಸಣ್ಣದಾಗಿ ಕಾಣುತ್ತದೆ. ಹಾಗಾಗಿ ಅವರನ್ನ ನೋಡಿ ನಾನು ಉತ್ತಮವಾಗಿದ್ದೇನೆ ಎನ್ನುವ ಮೂಲಕ ಸಮಾಧಾನವನ್ನ ಪಟ್ಟುಕೊಳ್ಳುವುದು ಉಪಾಯದ ಮಾರ್ಗ. ಈ ಜಗತ್ತಿನಲ್ಲಿ ಬದುಕುವಾಗ ಪ್ರತಿಯೊಂದು ಜೀವಿಗೂ ಕೂಡ ಅದರದ್ದೇ ಆದಂಥ ಮಿತಿಯಲ್ಲಿ ಕಷ್ಟಗಳು ಇರುತ್ತವೆ. ಇರುವೆಗೂ ತನ್ನ ವ್ಯಾಪ್ತಿ ಪರಿಧಿಯಲ್ಲಿ ಒಂದು ಕಷ್ಟವಿದ್ದರೆ, ಆನೆಗೂ ಕೂಡ ತನ್ನ ವ್ಯಾಪ್ತಿಯ ಒಳಗಡೆ ಒಂದು ಕಷ್ಟ ಇದೆ. ದೇಹದ ಭಾಗವೇ ಆಗಿರುವಂತ ಹಸ್ತದ 5 ಬೆರಳುಗಳೂ ಕೂಡ ಒಂದೇ ಸಮನಾಗಿ ಇಲ್ಲ. ಹಾಗಿರುವಾಗ ಮನುಷ್ಯನ ಜೀವನದಲ್ಲಿ ಕೂಡ ಬೇರೆ ಬೇರೆಯವರ ಬದುಕಿನಲ್ಲಿ, ಸನ್ನಿವೇಶಗಳಲ್ಲಿ ಎದುರಾಗುವ ಕಷ್ಟಗಳು ಕೂಡ ಭಿನ್ನವಾಗಿರ್ತವೆ, ವಿಭಿನ್ನವಾಗಿರ್ತದೆ. ಹಾಗಾಗಿ ಇತರರ ಕಷ್ಟಕ್ಕಿಂತ ತನ್ನದು ಕಡಿಮೆ ಕಷ್ಟ ಅಂತ ತಿಳಿದುಕೊಂಡು ಬದುಕುವಲ್ಲಿ ಹೆದರದೆ, ಭಯಪಡದೆ, ಅಂಜದೆ ಇತರರು ಬದುಕುವಾಗ ನಾನು ಕೂಡ ಪಲಾಯನವಾದಿಯಾಗದೆ, ಬರುವ ಕಷ್ಟಗಳು ಬರಲಿ ಅವುಗಳನ್ನು ಎದುರಿಸುವಂತ ಧೈರ್ಯದ ಮನೋಭಾವವನ್ನು ಬೆಳೆಸಿಕೊಳ್ಳುವ ಮೂಲಕ ಮುನ್ನಡೆದು ಸಮಸ್ಯೆಗಳನ್ನ ಮೆಟ್ಟಿ ನಿಂತು ಬದುಕನ್ನ ಗೆಲ್ಲುವುದು ನಮ್ಮೆಲ್ಲರ ಪರಮ ಗುರಿಯಾಗಬೇಕು. ಆದರೆ ಎಷ್ಟೋ ಬಾರಿ ಇಲ್ಲಿ ಕಷ್ಟಗಳು ಬಂದಾಗ ಯುದ್ಧಕ್ಕೆ ನಿಲ್ಲದೆ ಓಡಿಬಿಡುತ್ತೇವೆ ಅಥವಾ ಸೋಲನ್ನ ಒಪ್ಪಿಕೊಂಡು ಶರಣಾಗುತ್ತೇವೆ. ಆದರೆ ನಮಗೆಲ್ಲರಿಗೂ ಮೂಲವಾಗಿ ಬೇಕಾಗಿರುವಂಥದ್ದು ಇಲ್ಲಿ ತಾಳ್ಮೆ. ಆ ತಾಳ್ಮೆಯನ್ನು ನಾವೆಲ್ಲರೂ ಕೂಡ ಕಂಡುಕೊಳ್ಳಬೇಕು ನಮ್ಮೊಳಗೆ. ಆ ಕ್ಷಣದಲ್ಲಿ ಬರುವ ಕಷ್ಟಗಳು ದೊಡ್ಡದಾಗಿದ್ದರೂ ಕೂಡ ಅದನ್ನು ಸವಾಲಾಗಿ ಸ್ವೀಕರಿಸಿ ಗೆಲ್ಲುವ ಮನೋಪ್ರವೃತ್ತಿಯನ್ನ ಬೆಳೆಸಿಕೊಳ್ಳಬೇಕು. ಕಾಲಕ್ರಮೇಣ ಎಲ್ಲವೂ ಸರಿ ಹೋಗುತ್ತೆ ಎನ್ನುವ ಆ ಆತ್ಮವಿಶ್ವಾಸ, ನಂಬಿಕೆ ನಮ್ಮಲ್ಲಿರಬೇಕು. ಬಂಧುಗಳೇ, ಇಂದು ನಮ್ಮ ಕಗ್ಗ ಮಾಲಿಕೆಯಲ್ಲಿ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಲು ನಮ್ಮೊಂದಿಗೆ ಕೇಳುಗರಾಗಿರುವಂತಹ ಕವಯಿತ್ರಿ ಶ್ರೀಮತಿ ಅಕ್ಷಯ ಆರ್ ಶೆಟ್ಟಿ ಅವರಿದ್ದಾರೆ. ಬನ್ನಿ, ಅವರ ಮಾತುಗಳನ್ನ ಕೇಳಿ ಬರೋಣ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ನಮಸ್ಕಾರ, ನಾನು ಅಕ್ಷಯ ಶೆಟ್ಟಿ, ಮಂಗಳೂರು. ಕನ್ನಡ ಕಾವ್ಯಕ್ಷೇತ್ರಕ್ಕೆ ಮಂಕುತಿಮ್ಮನ ಕಗ್ಗ ಮತ್ತು ಮರುಳ ಮುನಿಯನ ಕಗ್ಗದ ಮೂಲಕ ಮನೆ ಮಾತಾದ ಡಿವಿಜಿ ಅವರನ್ನು ಕಗ್ಗ ಗಾಯನ ಮತ್ತು ವ್ಯಾಖ್ಯಾನದ ಮೂಲಕ ಮನಕ್ಕೆ ತಲುಪಿಸಿದ ನನ್ನ ಗೆಳೆಯ ಕರುಣಾಕರ ಬಳಕೂರರ ಒಂದು ಮಹತ್ತರ ಸಾಧನೆಗೆ ಮೊದಲಾಗಿ ಅಭಿನಂದನೆ. ಲಾಕ್ಡೌನ್ ಸಂದರ್ಭದಲ್ಲಿ ಹೀಗೊಂದು ವಾಚನಕ್ಕೆ ಕರುಣಾಕರ ಬಳಕೂರು ಚಾಲನೆಯನ್ನು ಕೊಟ್ಟಾಗ 5 ದಿನಕ್ಕೋ 10 ದಿನಕ್ಕೋ ನಡೆಸಬಹುದು, ಲಾಕ್ಡೌನ್ ಕೊನೆಯಲ್ಲಿ ನಿಲ್ಲಿಸಬಹುದೆಂದುಕೊಂಡ ಕಗ್ಗವಾಚಿಕೆ ನಿರಂತರತೆಯನ್ನು ಕಾಯ್ದುಕೊಂಡು ಮುನ್ನಡೆದದ್ದು ಆಸಕ್ತಿ ಮತ್ತು ಪರಿಶ್ರಮಕ್ಕೆ ಹಿಡಿದ ಕನ್ನಡಿ.
ಕಗ್ಗದ ಸರಳ ಭಾವಾನು ವ್ಯಾಖ್ಯಾನದಿಂದ ತೊಡಗಿ ನಂತರದಲ್ಲಿ ಸುರೇಶ್ ರಾವ್ ಅತ್ತೂರರ ಗಾಯನದ ಜೊತೆ ಸೇರಿಸಿಕೊಂಡು ಬೆಳಕಿನ ದಾರಿಯಲ್ಲಿ ಜ್ಞಾನದ ಸುಜ್ಯೋತಿಯನ್ನು ಬೆಳಗಿಸಿ ಶ್ರೇಷ್ಠ ವ್ಯಕ್ತಿತ್ವಗಳಿಗೆ ನುಡಿನಮನವನ್ನೂ ಸಲ್ಲಿಸಿ ಯೂಟ್ಯೂಬ್ ಚಾನೆಲ್ನಲ್ಲಿ ಡಿವಿಜಿಯವರ ಕಗ್ಗವನ್ನು ಮತ್ತೊಮ್ಮೆ ಜಗಕ್ಕೆ ಹಂಚಿದ ಗೆಳೆಯ ಕರುಣಾಕರ ಬಳ್ಕೂರ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆ. ನನ್ನಿಷ್ಟದ ಡಿವಿಜಿಯವರ ಒಂದು ಸಾಲು: ಬೇಕು ಬೇಕದು ಬೇಕು, ಬೇಕಿದೆ ನನಗಿನ್ನೊಂದು, ಬೇಕೆನುತ ಬೊಬ್ಬಿಡುತ್ತಲಿ ಘಟವನಿದನು, ಏಕೆಂದು ರಚಿಸಿದನು ಬೊಮ್ಮನಿ, ಬೇಕು ಜಪ ಸಾಕೆನಿಪುದೆಂದಿಗೆಲೋ ಮಂಕುತಿಮ್ಮ. ನಮಸ್ಕಾರ. ನಿಮ್ಮ ಮಾತುಗಳಿಗೆ ಧನ್ಯವಾದಗಳು ಮೇಡಮ್. ಪ್ರಿಯರೇ, ಕರೋನಾದ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಬದುಕುವುದು ಸವಾಲಿನ ಪ್ರಶ್ನೆಯೇ. ಮುಂಜಾಗ್ರತೆಯ ಕ್ರಮವನ್ನ ಇನ್ನಷ್ಟು ನಮ್ಮ ಆರೋಗ್ಯ ಸೂತ್ರದಲ್ಲಿ ಅಳವಡಿಸಿಕೊಳ್ಳೋಣ. ಆತ್ಮಸ್ಥೈರ್ಯದಿಂದ ಬದುಕನ್ನು ಗೆಲ್ಲೋಣ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.